ಸುಬ್ರಹ್ಮಣ್ಯ ವಲಯದ ರಕ್ಷಿತಾರಣ್ಯದಿಂದ ಮರ ಲೂಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯ ಕೇಳಿ ನಿನ್ನೆ ಕಡಬ ತಹಶೀಲ್ದಾರ್ ಕಚೇರಿಯ ಎದುರು ನೀತಿ ತಂಡ ಹಾಗೂ ಪದ್ಮಯ್ಯಗೌಡ ಅವರ ಮನೆಯವರು ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ರು. ನಿನ್ನೆ 11 ಗಂಟೆಯಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ ಇವರು ಒಂದು ಹನಿ ನೀರು ಕುಡಿಯಲಿಲ್ಲ. ಈ ಮಧ್ಯೆ ಮನೆಯೊಡತಿ ಅಸ್ವಸ್ಥರಾಗಿದ್ರು. ತಕ್ಷಣವೇ ಇವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಇಷ್ಟಾದ್ರೂ ಮನೆಯೊಡತಿ ಆಸ್ಪತ್ರೆಯಿಂದ ಮನೆಗೆ ಹೋಗದೆ ಮತ್ತೆ ತಹಶೀಲ್ದಾರ್ ಕಚೇರಿಯ ಎದುರು ಬಂದು ಉಪವಾಸ ಸತ್ಯಾಗ್ರಹದಲ್ಲಿ ಕೂತಿದ್ದಾರೆ. ರಾತ್ರಿ ಪೂರ್ತಿ ತಹಶೀಲ್ದಾರ್ ಕಚೇರಿಯ ಎದುರು ಕೂತು ಅಲ್ಲೇ ಮಲಗಿದ್ದಾರೆ ಕೂಡ. ಆದ್ರೆ ರಾತ್ರಿ ಕಡಬ ತಹಶೀಲ್ದಾರ್ ಹಾಗೂ ಠಾಣಾಧಿಕಾರಿಗಳು ಉಪವಾಸ ಸತ್ಯಾಗ್ರಹದಲ್ಲಿ ಕೂತವರ ಜೊತೆ ಸಂಧಾನಕ್ಕೆ ಬಂದಿದ್ರು. ಸಂಧಾನಕ್ಕೆ ಮಣಿಯದ ಇವರು ಅರಣ್ಯಾಧಿಕಾರಿ ಸಂಧ್ಯಾ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿ, ಇಲ್ಲವಾದ್ರೆ ಪ್ರಕರಣ ದಾಖಲು ಮಾಡೋಕ್ಕಾಗಲ್ಲ ಎಂಬ ಹಿಂಬರಹ ಕೊಡಿ ಎಂದು ಅಧಿಕಾರಿಗಳ ಎದುರು ಬೇಡಿಕೆ ಇಟ್ಟಿದ್ದಾರೆ. 24 ಗಂಟೆಗಳ ಕಾಲ ಒಂದು ಹನಿ ನೀರು ಕುಡಿಯದೆ ತಹಶೀಲ್ದಾರ್ ಕಚೇರಿಯ ಎದುರು ಉಪವಾಸ ಮಾಡ್ತಾ ಇದ್ದಾರೆ ನೀತಿ ತಂಡದ ರಾಜ್ಯಾಧ್ಯಕ್ಷ ಜಯಂತಿ ಹಾಗೂ ದೌರ್ಜನ್ಯಕ್ಕೊಳಗಾದ ಮನೆಯವರು. ಒಂದರಂದು ಕಡಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅರಣ್ಯ ಇಲಾಖೆಯವರು ಸುಬ್ರಹ್ಮಣ್ಯ ಅರಣ್ಯ ಇಲಾಖೆಯವರು ಮರ್ದಾಳ ಪ್ರಸಾದ್ ಎಂಬವರ ಮನೆಗೆ 2/3/2021 ಮಧ್ಯರಾತ್ರಿ ನುಗ್ಗಿ 3/3/2021 ಬೆಳಗ್ಗೆ ಜಾವರಿಗೆ ಅವರ ದಬ್ಬಾಳಿಕೆಯನ್ನು ಮಾಡಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಚೇರಿಗಳು ಮನವಿ ನೀಡಿದ್ದೀವಿ, ಪೊಲೀಸರಾಗಿ ಮನವಿ ಕೊಟ್ಟಿದೆ. ಆದರೆ ಯಾರಿಂದಲೂ ಎಫ್ಐಆರ್ ದಾಖಲು ಮಾಡಿದ್ದನ್ನು ತನಿಖೆ ನಡೆಸ್ತಾ ಇಲ್ಲ. ಇದಕ್ಕೆ ನಿಮ್ಮ ಸಂಬಂಧ ಎಸ್ ಪಿ ಅವರಿಗೆ ಕೇಳಿದ್ರೆ ನಮಗಿದು ಬರಲ್ಲ ಅಂತ ಹೇಳೋರು. ಅದಕ್ಕೋಸ್ಕರ ನಾವು ಎಫ್ಐಆರ್ ದಾಖಲು ಮಾಡಿ, ಇಲ್ಲ ನಮಗಿದು ಅವರ ಕಾನೂನು ವ್ಯಾಪ್ತಿಯಲ್ಲಿ ಬರಲ್ಲ ಎಂಬುದು ಬರೆದು ಕೊಡಿ ಎಂಬ ವಿಷಯಕ್ಕೆ ಸಂಬಂಧ ನಾವು ಅವರ ಕುಟುಂಬವರು ನೀತಿ ತಂಡವರು ಸೇರಿ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಇದರಲ್ಲಿ ಈಗಾಗಲೇ ತಾಯಿ ಕುಸಿ ಬಿದ್ದಿರ್ತಾರೆ. ಏನೋ ಈ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಹುಷಾರಾಗ್ತದೆ, ಏನೋ ಕುಸಿದು ಹೆಚ್ಚಿನ ಆದರೆ ಈ ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹೊಣೆಗಾರರಾಗಿರ್ತಾರೆ ಅಂತ ಹೇಳಲಿಕ್ಕೆ ಈ ಮೂಲಕ ಇಚ್ಛೆ ಪಡ್ತಾರೆ.